ರಾಮಕಥೆಯನು ಮನದಿ ನೆನೆಯುತ್ತನೆ ಮನಿಷ್ಠೆಯ ಮಾಡಿ ಮುನಿವರ ಧಾಮದೆಡೆ ಬರುತ್ತಿರಲು ಕಂಡನು ತರುಣ ಹಕ್ಕಿಗಳ ಪ್ರೇಮ ಜೋಡಿಯು ಸರಸದಾಟದಿ ಕಾಮಿಸುತ್ತಲಿರುವಂಥ ಸಮಯದಿ ಕಾಮ ಬಾಣದ ತೆರದಿ ಬೇಡನು ಬಾಣ ಹೂಡಿದನು. ಬೇಡ ಬೀಸಿದ ಬಾಣ ತಗಲಲು ಬಾಡಿ ಬಿದ್ದಿತು ಪಕ್ಷಿ ದೇಹವು ನೋಡಿ ಮುನಿವರ ಕೋಪದಿಂದಲೇ ಶಾಪ ಕೊಟ್ಟಿಹನು. ಜೋಡಿ ಹಕ್ಕಿಯ ಪ್ರಾಣ ಸಂಕಟ ಮಾಡಿಬಿಟ್ಟಿತು ಮನಕ್ಕೆ ಬೇಸರ ಕಾಡುತ್ತಿರುತ್ತಲೇ ರಾಮ ಸೀತೆಯ ಕಥೆಯು ಮನಸ್ಸಿನಲ್ಲಿ ಕೊರಗುತ್ತಿರುವ ಮುನಿಯ ಕಾಣುತ್ತ ಬರದಿ ಬಂದನು ಬ್ರಹ್ಮದೇವನು ಹರಿಸಿದಂತಹ ಮಾತು ಶ್ಲೋಕದ ತೆರದಲ್ಲಿರುತ್ತಿಹುದು. ಕರವ ಹಿಡಿಯುತ್ತ ತಿಳಿಸಿದವನಲ್ಲಿ ವರವ ಕೊಟ್ಟನು ಮನದಿ ಮೂಡಲು ಮರುಗದಿರು ನೀ ರಾಮ ಸೀತೆಯ ಕಾವ್ಯ ಬರೆಯೆಂದ. ಬಂದ ನಾರದರನ್ನು ಕಾಣುತ್ತ ಮಂದಿಯೊಳಗುತ್ತಮನ ಚರಿತೆಯ ಕುಂದನಿಲ್ಲದೆ ಪೇಳು ನೀನೆನಗೆಂದ ವಾಲ್ಮೀಕಿ. ಸಂದ ಕಾಲದಿ ನಡೆದ ಕತೆ ಇದು ಕಂದ ರಾಮನ ಚರಿತೆಯೊರೆವನು ಮುಂದೆ ನೀನದನೆತ್ತರಿಸಿ ಬರೆ ರಾಮ ಕಥೆಯನ್ನು ಎಂದು ಹೇಳಿದ ಮಾತನಾಲಿಸಿ ಮುಂದೆ ನಿಲ್ಲುತ್ತ ಕೇಳಿ ಚರಿತೆಯ ಚಂದದಿಂದಲೇ ರಾಮ ಕಥೆಯನ್ನು ಬರೆದ ವಾಲ್ಮೀಕಿ. ಅಂದು ನಡೆದಿಗ ವಿಷಯವೆಲ್ಲವ ಮಂದಿ ಎಲ್ಲರನ್ನೊಟ್ಟುಗೂಡಿಸಿ ಕಂದ ರಾಮನ ಚರಿತೆಯನ್ನು ತ ಮುದದಿ ಹಾಡಿದನು.